ಎಳನೀರು ಕೆತ್ತುವ, ಹೋಟೆಲ್ಗಳಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುವ, ರಿಕ್ಷಾದಲ್ಲಿ ಮಕ್ಕಳನ್ನು ಕರೆದೊಯ್ಯುವ, ಮೊಬೈಲ್ ಕರೆನ್ಸಿ ಸೇರಿದಂತೆ ನಾನಾ ರೂಪದಲ್ಲಿ ಜಿಹಾದಿ ಶಕ್ತಿಗಳಿವೆ ಎಂದು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಗಣರಾಜ್ ಭಟ್ಕೇದಿಲಾ ಹೇಳಿಕೆ ನೀಡಿದ್ದಾರೆ. ಹಂಪನಕಟ್ಟೆಯ ಕ್ಲಾಕ್ ಟವರ್ ಸಮೀಪ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಘಟಕದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಹೊತ್ತಿಸುವುದಾಗಿ ಹೇಳಿಕೆ ನೀಡಿರುವ ಯುಟಿ ಖಾದರ್ ಮಾತುಗಳೇ ಜಿಹಾದಿ ಶಕ್ತಿಗಳಿಗೆ ಪ್ರೇರಕವಾಗಿದೆ ಎಂದರು. ವಿವಿಧ ರೂಪದಲ್ಲಿ ಇನ್ನೂ ಉಗ್ರಗಾಮಿ ರೂಪಕ್ಕೆ ಎಳೆಯುವವರ ಅನೇಕ ಮಾತುಗಳಿವೆ. ಇನ್ನು ತರುಣಿಯರ ಮನವೊಲಿಸಿ ತಮ್ಮ ಬಲೆಗೆ ಬೀಳಿಸಿಕೊಂಡು ಬಳಿಕ ಅವರಿಂದ ದೇಶದ್ರೋಹದ ಕೆಲಸವನ್ನು ಮಾಡಿಸಲಾಗುತ್ತಿದೆ. ನಮ್ಮ ಸಮಾಜವನ್ನು ರಕ್ಷಿಸುವ ಹೊಣೆಗಾರಿಕೆ ನಮಗಿದೆ. ಜಾಗೃತಿಯಾಗುತ್ತದೆ, ನಾವೇ ಪೊಲೀಸರಾಗಿ ಬಿಡುತ್ತೇವೆ. ನಮ್ಮ ಸಮಾಜವನ್ನು ನಾವೇ ರಕ್ಷಿಸುತ್ತೇವೆ, ಅದಕ್ಕೆ ಅವಕಾಶ ಬೇಡ ಎಂದು ಅವರು ಹೇಳಿದ್ದಾರೆ. ವೀರ ಸಾವರ್ಕರ್ ಅವರಿಗೆ ಅವಮಾನ ಮಾಡುವುದು, ದೇಶದ ಧ್ವಜಕ್ಕೆ ಅಪಮಾನ ಮಾಡುವ ಉದ್ದೇಶದಿಂದ ಈ ಒಂದು ಕೆಲಸಗಳನ್ನು ಮಾಡಲಾಗಿದೆ. ದೇಶ ವಿರೋಧಿ ಮುಸಲ್ಮಾನರು ಮಾಡುತ್ತಿರುವಂತಹ ಮತೀಯ ಆಕ್ರಮಣ ಜಿಹಾದ್, ಅದರಲ್ಲಿ ಒಂದು ಭಾಗ ಲವ್ ಜಿಹಾದ್. ಪ್ರೇಮ ಪಾಶಕ್ಕೆ ಹಿಂದೂ ತರುಣಿಯರನ್ನು ಸೇರಿಸಿ ಪ್ರೇಮ ಪಾಶದಲ್ಲಿ ಬಂಧಿಸಿ ಮತ್ತೆ ಅವರನ್ನೇ ದೇಶ ವಿರೋಧಿ ಕೃತ್ಯಕ್ಕೆ ಹೂಡುವಂತಹ ಒಂದು ಅತೀ ದೊಡ್ಡ ಸಂಚು ಅದು ಲವ್ ಜಿಹಾದ್. ದೇಶದ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ, ನಮ್ಮ ಕಣ್ಣೆದುರೇ ಇದೆ. ಅದರಲ್ಲಿ ಒಂದು ಅದು ಉಳ್ಳಾಲದಲ್ಲಿ ನಡೆದಂತಹ ಘಟನೆ. ಮಾಜಿ ಶಾಸಕರ ಮೊಮ್ಮಗ ಮಾಡಿದ ಕಾರಣ ಏನೋ ಒಂದು ಬೃಹತ್ ಸುದ್ದಿ ಆಯಿತು. ಅರೆ, ಲಾಟ್ ಪಾಟ್ಗಳು ಊರೂರು ಕೇರಿಯಲ್ಲಿ ಮಾಡ್ತಾ ಇದ್ದಾವೆ. ಇದೇ ಸಂಚದು, ಇದೇ ಹುನ್ನಾರ. ಅದು ಯಾರೋ ಒಂದು ದೊಡ್ಡ ಮನುಷ್ಯನ ಮನೆಯವನಾದ ಕಾರಣ ದೊಡ್ಡ ಸುದ್ದಿ ಆಯಿತು. ಬಿಟ್ಟರೆ ಚಿಕ್ಕ 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 ಕಾಪಿ ವಾಲಗಳು ಮಾಡ್ತಾ ಇರುವುದು ಇದೇ ಲವ್ ಜಿಹಾದ್ಗಳನ್ನ. ಸಂಸ್ಕಾರ ಹೀನರ ಮಾಡ್ತಾ ಇದ್ದಾರೆ. ಸಂಸ್ಕಾರವಂತರು ಭಾರತಕ್ಕಾಗಿ ದುಡಿತಾ ಇದ್ದಾರೆ. ಆಲೋಚಿಸಬೇಕು. ಒಂದು ತರುಣಿ ಬಸ್ಸಿನಲ್ಲಿ ಹೋಗಬೇಕಾದ್ರೆ 10 ರೂಪಾಯಿ ನೋಟಿನಲ್ಲಿ ತನ್ನ ಮೊಬೈಲ್ ನಂಬರ್ ಅನ್ನು ಬರೆದು ಬೀಸಾಡುವ ಬಸ್ಸಿನ ಕ್ಲೀನರ್, ಬಸ್ಸಿನ ಕಂಡಕ್ಟರ್ ಇಂದ ತೊಡಗಿದ ಲವ್ ಜಿಹಾದ್. ರಿಕ್ಷಾ ಚಾಲಕರ